ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಮುನೀರ್ ಅವರೇ, ನಿಮ್ಮ ಜನನುಡಿ ಕಾರ್ಯಕ್ರಮವನ್ನ ಗಮನಿಸಿದ್ರೆ ವೈಚಾರಿಕ ಮಡಿವಂತಿಕೆಯನ್ನು ಇಟ್ಟುಕೊಂಡಿದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇಡೀ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಗಮನಿಸಿದ್ರೆ ಎಲ್ಲೂ ಕೂಡ ಹೊರಗಿನವರಿಗೆ ಅವಕಾಶ ಇಲ್ಲ, ನಿಮ್ಮವರೇ ಇರುವಂತದ್ದು. ನೀವೇ ಒಂದು 4 ಜನ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅಷ್ಟೇ. ಯಾರು ಹೇಳಿದ್ರು? ಅದರಲ್ಲಿರುವಂತಹ ನೀವು ಇದನ್ನು ನೋಡಿ, ಜನಪರವಾಗಿರುವಂತಹ ಎಲ್ಲಾ ವಿಭಾಗಗಳು ಅಲ್ಲಿದೆ. ಎಡಪಂಥಿ ಅದರಲ್ಲಿ ಇರುವಂತಹ ಕಮ್ಯುನಿಸ್ಟ್ ಚಳವಳಿ ಇದೆ, ಅದರಲ್ಲಿ ದಲಿತ ಚಳವಳಿ ಇದೆ, ಇದು ಸೋಷಿಯಲಿಸ್ಟ್ ಇದರಲ್ಲಿ ಇರುವಂತಹದ್ದಿದೆ, ಮತ್ತೆ ಅದರಲ್ಲೇ ಇರುವಂತಹ ಬ್ರಾಡ್ ಆಗಿರುವಂತಹ ಲೆಫ್ಟ್ ಕೂಡ ಅದರಲ್ಲಿ ಇದೆ. ಎಲ್ಲ ಲೆಫ್ಟ್ ವಿಂಗ್ ನವರನ್ನೇ ಸೇರಿಸಿಕೊಂಡು ಮಾಡ್ತಾ ಇದ್ದೀರಿ. ಸಮಾಜದ ಉಳಿದ ವರ್ಗಗಳನ್ನ ಹತ್ತಿರ ಸಮಾಜದಲ್ಲಿ ಇರೋದು ಎರಡೇ, ಒಂದು ಎಡ ಮತ್ತು ಬಲ, ಮಧ್ಯ ಅನ್ನುವಂತಹದ್ದಿಲ್ಲ. ಮಧ್ಯ ಅನ್ನುವಂತಹದ್ದಿದ್ರೆ ಅದು ಬಲದ ಜೊತೆ ಸೇರ್ಕೊಳ್ತದೆ. ಮಲ್ಲಿಕಾ ಗಂಟಿ ಅವರು ಇಂದು ಏನು ಮಹಾಭಾರತ ಮತ್ತು ರಾಮಾಯಣ ಅತ್ಯಾಚಾರದ ಕೂಪಗಳು ಅಂತ ಹೇಳಿದಂತವ್ರು, ಪ್ರಭಾ ಬೆಳವಂಗಲ್ ಅವರು ಹೇಳಿದ್ರು ಅನುತ್ಪಾದಕ ಪುರೋಹಿತ ಶಾಹಿಗಳು, ಪುರೋಹಿತರ ಅನುತ್ಪಾದಕರು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇಂಥವರನ್ನೇ ಸೇರ್ಕೊಂಡು ಮಾಡ್ತಾ ಇದ್ದೀರಿ, ಬೇರೆ ಯಾರಿಗೂ ಅವಕಾಶಗಳಿಲ್ಲ ಇಡೀ ಕಾರ್ಯಕ್ರಮದಲ್ಲಿ. ಸಾರಾ ಅಬೂಬಕ್ಕರ್ ಇದ್ದಾರೆ, ಅವರೇನು ಕಮ್ಯುನಿಸ್ಟ್ ಚಳವಳಿಯಲ್ಲಿ ಬಂದವರಲ್ಲ. ಅದೇ ರೀತಿಯಲ್ಲಿ ಮಾವಳ್ಳಿ ಶಂಕರ್ ಇದ್ದಾರೆ, ಡಾಕ್ಟರ್ ಜಿ ರಾಮಕೃಷ್ಣ ಇದ್ದಾರೆ, ಮೀನಾಕ್ಷಿ ಬಾಳಿ ಇದ್ದಾರೆ, ಇಂತಹ ತುಂಬಾ ಜನ ಇದ್ದಾರೆ, ನಟರಾಜ್ ಬೂದಾಳ್ ಇದ್ದಾರೆ, ಬಂಜಗೆರೆ ಜಯಪ್ರಕಾಶ್ ಇದ್ದಾರೆ, ಎಲ್ಲ ಹನುಮಂತಯ್ಯ ಇದ್ದಾರೆ. ಎಲ್ಲ ನಿಮ್ಮ ಸಮಾನ ಮನಸ್ಕರನ್ನೇ ಸಮಾನ ಮನಸ್ಕರದ್ದೇ, ಖಂಡಿತವಾಗಿ ಜಾತ್ರೆ ಅಲ್ಲ. ಬಲಪಂಥೀಯರು ಎಡಪಂಥೀಯರನ್ನು ಒಟ್ಟಾಕಿ ಮಾಡುವಂತ ಏನಿದೆ ಕಾನ್ಸೆಪ್ಟ್, ನೀವಾಗ ಹೇಳಿದ್ರಲ್ಲ ಸಾಹಿತ್ಯದ ಜಾತ್ರೆಗಳು, ಅವುಗಳನ್ನ ನಾವು ವಿರೋಧಿಸ್ತೀವಿ. ಅಂದ್ರೆ ನಿಮ್ಮದೇ ಪಕ್ಷದ ಒಂದು ಕಾರ್ಯಕ್ರಮ ಇಷ್ಟೇ, ನಿಮ್ಮದೇ ಒಂದು ಎಡಪಂಥೀಯರದ ಒಂದು ಕಾರ್ಯಕ್ರಮ ಇಷ್ಟೇ, ಮತ್ತೆ ಸಾಹಿತ್ಯದ ಕಾರ್ಯಕ್ರಮ ಅಲ್ಲ, ನಿಮ್ಮದೇ ವಿಚಾರಗೋಷ್ಠಿಗಳು, ನೀವೇ ಮಾತಾಡ್ಕೊಳ್ಳುವಂತದ್ದು ಖಂಡಿತ ಇಲ್ಲ. ಇದು ಖಂಡಿತವಾಗಿಯೂ ನಮ್ಮ ವಿರೋಧಿಗಳು ಮಾಡ್ತಾ ಇರುವಂತ ಆರೋಪ. ಸಾಹಿತ್ಯ ಅನ್ನುವಂಥದ್ದು ನಾವು ಹೇಳಿದೀವಿ, ಜನಪರ ಎಡ ನಿಲುವಿನಲ್ಲಿರುವಂತಹ ಸಾಹಿತಿಗಳನ್ನ ನಾವು ಒಟ್ಟು ಸೇರಿಸ್ತಾ ಇದ್ದೀವಿ. ಕರ್ನಾಟಕದ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರೋದು ಎಡಪಂಥೀಯರೇ. ಹಂಗಿದ್ರೆ ಬರಗೂರು ಎಡಪಂಥೀಯರು, ಅನಂತಮೂರ್ತಿ ಎಡಪಂಥೀಯರು ಅಲ್ಲಿಗೆ ಹೋಗಿದ್ದಾರೆ, ಸಿದ್ಧಲಿಂಗ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಮಾಡಿರೋದೇನು? ಅಲ್ಲಿ ಭೈರಪ್ಪನೂ ಬರ್ತಾರೆ, ಭೈರಪ್ಪನವರು ಬರ್ತಾರೆ, ಅನಂತಮೂರ್ತಿನೂ ಬರ್ತಾರೆ. ಅನಂತಮೂರ್ತಿಯವರನ್ನು ತೋರಿಸಿ ಭೈರಪ್ಪನವರ ವಿಚಾರಗಳನ್ನ ಮಾರಾಟ ಮಾಡ್ತಾರೆ ಅವರು. ಇವತ್ತು ನಮ್ಮ ಜಗತ್ತಿನಲ್ಲಿ ಎಲ್ಲಾ ಕಡೆ ಇರುವಂತ ಇದೇನಂತ ಕೇಳಿದ್ರೆ ಬಲಪಂಥೀಯ ಪ್ಲಾಟ್ಫಾರ್ಮ್ ಇವತ್ತೊಂದು ಕಲ್ಚರಲ್ ದಾಳಿಯನ್ನು ನಡೆಸ್ತಾ ಇದೆ, ಸಾಂಸ್ಕೃತಿಕ ದಾಳಿಗಳ ಮುಖಾಂತರ. ನಮ್ಮ ಜಿಲ್ಲೆ ಇಷ್ಟೆಲ್ಲ ನೇತ್ರಾವತಿ ಸಮಸ್ಯೆ ಇದೆ, SEZ ಸಮಸ್ಯೆ ಇದೆ, ಕಸ್ತೂರಿ ರಂಗನ್ ಸಮಸ್ಯೆ ಇದೆ, ಅದೆಲ್ಲವನ್ನು ಮರೆತುಕೊಂಡು ಕೋಮು ಧರ್ಮದ ವಿಷಯದಲ್ಲಿ ಈ ರೀತಿ ಕಚ್ಚಾಡ್ತಾ ಇದ್ದಾರಲ್ಲ, ಅದರ ಹಿಂದೆ ಇರುವಂತಹದ್ದು ಸಾಂಸ್ಕೃತಿಕ ರಾಜಕಾರಣ. ಸಾಂಸ್ಕೃತಿಕ ರಾಜಕಾರಣವನ್ನ ಇವತ್ತು ಜನಪರದ ಬದಲು ಬಿಟ್ಟು ಇವತ್ತು ಶ್ರೀಮಂತರ ಪರವಾಗಿ ಅಥವಾ ಈ ರೀತಿಯ ಮತೀಯ ರಾಜಕಾರಣ ಪರವಾಗಿ ತಿರುಗಿಸಿರೋದು ಸಾಹಿತ್ಯದ ಜಾತ್ರೆ. ಆ ರೀತಿಯ ಸಾಹಿತ್ಯ ಜಾತ್ರೆಯಲ್ಲಿ ನಾವು ಬಲಪಂಥೀಯ ಸಾಹಿತಿಗಳನ್ನ ಕರೆಯೋದು ನಾವು ಯಾವತ್ತೂ ರೆಡಿ ಇಲ್ಲ. ಜನಪರವಾಗಿರುವಂತಹ ಸಾಹಿತಿ ಯಾರಿದ್ದಾರೆ, ಅವನು ಎಡಪಂಥೀಯ ಇರ್ಬೋದು, ದಲಿತ ಇರ್ಬೋದು, ಅಂಬೇಡ್ಕರ್ವಾದಿ ಇರ್ಬೋದು, ಅವನು ಲೋಹಿಯಾವಾದಿ ಇರ್ಬೋದು, ಅಥವಾ ವಿಶಾಲವಾದಂತಹ ಜಾತ್ಯತೀತ. ಅಂದ್ರೆ ಮುನೀರ್ ಅವರು ಈ ಜನನುಡಿ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಸಮಾನ ಮನಸ್ಕರು CPM ಅವರೇ ಸೇರ್ಕೊಂಡು ಮಾಡಿದ ರೀತಿಯಲ್ಲಿದೆ. CPI ಅವರು ಕೂಡ ಕಾಣಿಸ್ತಾ ಇಲ್ಲ ಇದರಲ್ಲಿ. CPM ನವರು ಯಾರಿದ್ದಾರೆ ಅದರಲ್ಲಿ? ಬಹಳಷ್ಟು ಜನ ಅದೇ ವಿಚಾರಧಾರೆಗಳನ್ನ ಇಟ್ಟುಕೊಂಡವರನ್ನೇ ಕರೆದಿದ್ದೀರಿ. ವಿಚಾರಧಾರೆಗಳನ್ನ ಇಟ್ಕೊಳ್ಳೋದು ಬೇರೆ, ಒಂದು ಪಕ್ಷದ ಕಾರ್ಯಕರ್ತರಾಗಿರೋದು ಬೇರೆ. ಇವತ್ತು ಈ ದೇಶದಲ್ಲಿ ಕಮ್ಯುನಿಸ್ಟ್ ಚಳವಳಿ ಪ್ರಗತಿಪರ ಗುಂಪುಗಳನ್ನ ಪ್ರತಿನಿಧಿಸ್ತದೆ. ಅದರ ಜೊತೆಯಲ್ಲಿ ಕಮ್ಯುನಿಸ್ಟ್ ವಿಚಾರಗಳ ಜೊತೆಯಲ್ಲಿ ಅಂಬೇಡ್ಕರ್ ವಿಚಾರಗಳಿದೆ, ಲೋಹಿಯಾ ವಿಚಾರಗಳಿದೆ, ರೈತ ಚಳವಳಿ ಇದೆ, ಇಂತಹದ್ದೆಲ್ಲ ಇದೆ, ಅದೆಲ್ಲವೂ ಇದೆ. ಯಾರೋ 2-3 ಜನ ಮುಂಚೂಣಿಯಲ್ಲಿ ಕಮ್ಯುನಿಸ್ಟ್ ಚಳವಳಿಯವರು ನನ್ನಂತವ್ರು ಕಾಣ್ತಾರಂತ ಹೇಳಿ ಅದಕ್ಕೆ ಕಮ್ಯುನಿಸ್ಟ್ ಬ್ರಾಂಡ್ ಮಾಡೋದು ದೊಡ್ಡ, ಅದರ ಹಿಂದಿರುವ ದೊಡ್ಡ ಕೆಂಬಾವುಟದ ಕಾರ್ಯಕ್ರಮ ಅಂತ ಕರಿಬಹುದು. ಖಂಡಿತ ಇಲ್ಲ, ಇದು ಜನಪರವಾದಂತಹದ್ದು. ನೀವು ಬನ್ನಿ, ನಾಡಿದ್ದಾಗುವಂತಹ ಚರ್ಚೆಗಳನ್ನ ನೋಡಿ. ಯಾಕೆ ಬರಬೇಕು ಅಂತ ಜನ ಕೇಳುವಂತದ್ದು. ನಿಮ್ಮ ಕಾರ್ಯಕ್ರಮಕ್ಕೆ ಬಾಕಿ ಉಳಿದವರು ಯಾಕೆ ಬರಬೇಕು? ನಿಮ್ಮ ಸಿದ್ಧಾಂತದ ಮೇಲೆ ಒಲವಿಲ್ಲದವರು ಅಥವಾ ದೂರದಲ್ಲಿ ಯಾಕೆ ಬರಬೇಕು? ನಿಡುಮಾಮಿಡಿ ಸ್ವಾಮೀಜಿ ಕಮ್ಯುನಿಸ್ಟ್ ಪಕ್ಷದವರ? ಎಡಪಂಥೀಯ ವಿಚಾರಧಾರೆಗಳನ್ನೇ ಎಡಪಂಥೀಯ ಅನ್ನುವಂಥದ್ದು ಜನಪರ ಅಂತ ಅರ್ಥ. ನಾವು ಸಂಖ್ಯೆ ಕಡಿಮೆ ಇರಬಹುದು ಈಗಿರೋ ಚಾಲೆಂಜ್ ಅಲ್ಲಿ. ಇವತ್ತು ನೀವು ನೋಡಿ, ಇವತ್ತು ಸಾಹಿತ್ಯದ ಜಾತ್ರೆಗಳನ್ನ ಮಾಡುವವರು ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ರಾಜ್ಯದ ಗೌರವ ಇದು ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಒಂದು ಕಡೆಯಲ್ಲಿ ಅವರ ಕಾರ್ಯಕ್ರಮದಲ್ಲಿ ಬ್ಯಾರಿ ಗೋಷ್ಠಿ ನಡೆಸ್ತಾರೆ, ಬ್ಯಾರಿ ಸಿರಿ ಅವಕಾಶ ಮಾಡ್ತಾರೆ. ಮರುದಿನ ಬೀದಿಯಲ್ಲಿ ಕೋಮುಗಲಭೆ ಆಗುವಾಗ ಅವರ ಸಂಘಟನೆಗಳನ್ನ ಯಾಕೆ ನಿಯಂತ್ರಣ? ಮೋಹನಾಲ್ ಅವರು ಕೋಮುಗಲಭೆ ಆಗ್ಬೇಕಾದ್ರೆ ರೋಡಿಗೆ ಬರಲಿಲ್ಲ, ಸಂಘಟನೆಗಳು ಇದ್ವಲ್ಲ. ಉಲಾಯಿ ಬೆಟ್ಟು ವಿಷಯದಲ್ಲಿ ನೋಡಿ, ಬೀದಿಯಲ್ಲಿ ಬಂದು ಧರಣಿ ಕೂತವ್ರು ಯಾರು? ವಿಶ್ವ ಹಿಂದೂ ಪರಿಷತ್ನವರಲ್ವಾ? ಹಿಂಸೆಗೆ ಕರೆಕಟ್ಟದ ಸಂಘಟನೆಯವರಲ್ವಾ? ನಾನು ಯಾವುದೋ ಕೋಮಿನ ಪರವಹಿಸಿ ಮಾತಾಡ್ತಾ ಇಲ್ಲ, ಆದ್ರೆ ಅವರು ಕರ್ನಾಟಕ ಸುವರ್ಣ ಮಹೋತ್ಸವ ಸಮಿತಿ ಅದರ ಅಧ್ಯಕ್ಷರಾಗಿದ್ದಾರೆ.
ಯಾಕೆ ನಾನು ನನ್ನ ಕಾರ್ಯಕ್ರಮದಲ್ಲಿ ಸೌಹಾರ್ದವನ್ನು ಪ್ರತಿಪಾದಿಸ್ತಾ ಇದ್ದೀನಿ, ನೀವು ಈ ರೀತಿ ಮಾಡಿದ್ರೆ ನಾನು ನಿಮ್ಮ ಸಂಘಟನೆಗೆ ಏನು ಸಂಚಾಲನಾ ಸಮಿತಿ ಅಧ್ಯಕ್ಷನಾಗಿದ್ದೀನಿ, ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಯಾಕೆ ಹೇಳಲ್ಲ? ಅಥವಾ ಆ ರೀತಿ ಮಾಡಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ಯಾಕೆ ಕೊಡಲ್ಲ? ಒಂದು ಕಡೆ ಸಾಹಿತ್ಯದ ಕಾರ್ಯಕ್ರಮವನ್ನು ಮಾಡ್ತಾರೆ, ಸಂಭ್ರಮವನ್ನು ಆಚರಿಸ್ತಾರೆ, ಅಲ್ಲಿ ಎಡಪಂಥೀಯರು, ಬಲಪಂಥೀಯರು, ಮಧ್ಯಪಂಥೀಯರು ಅಥವಾ ಪ್ರಚಾರ ಪ್ರಿಯರು ಅಥವಾ ಬ್ಯಾರಿ ಸಾಹಿತಿಗಳು, ಕೊಂಕಣಿ ಸಾಹಿತಿಗಳು, ಕ್ರಿಶ್ಚಿಯನ್ ಸಾಹಿತಿಗಳು ಎಲ್ಲರೂ ಇರ್ತಾರೆ. ನನಗೆ ಇಲ್ಲಿ ಜನನುಡಿ ಕಾರ್ಯಕ್ರಮದ ಬಗ್ಗೆ ಒಬ್ಬ ಓದುಗ, ಒಬ್ಬ ಸಾಹಿತ್ಯದ ಓದುಗ ಒಬ್ಬ ಇರ್ತಾನೆ. ಅವನು ಯಾವುದೇ ಸಿದ್ಧಾಂತಗಳಿಗೆ ಒಪ್ಪಿಕೊಂಡಂತವನಲ್ಲ, ಎಲ್ಲವನ್ನು ಓದ್ತಾನೆ. ಭೈರಪ್ಪ ಅವರನ್ನು ಓದ್ತಾನೆ, ಬರಗೂರವರನ್ನು ಓದ್ತಾರೆ. ಎಸ್, ನಿಮ್ಮದಕ್ಕೆ ಯಾಕೆ ಬರಬೇಕು? ನಿಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಬರಬೇಕು? ಒಂದೇ ರೀತಿಯ ಊಟ ಬಡಿಸ್ತಾ ಇದೀರಿ ನೀವು, ವೆರೈಟಿ ಇಲ್ಲ, ಮತ್ತೆ ಯಾಕೆ ಬರಬೇಕು? ಊಟ ಒಂದು ಸಾಹಿತ್ಯದ ಕಾರ್ಯಕ್ರಮ, ಸಾಹಿತ್ಯದ ಊಟ ಅಂತ ಹೇಳಿದೆ ನಾನು. ಸಾಹಿತ್ಯದ ಊಟ ಒಂದೇ ಊಟ, ಎಡಪಂಥೀಯ ಊಟ ಕೊಡ್ತಾ ಇದ್ದೀರಿ. ಅದೇ ಇರೋದು. ಮತ್ತೆ ಬಲಪಂಥೀಯ ಕೊಡ್ಲಿಕ್ಕೆ ಆಗತ್ತಾ? ಬಲಪಂಥೀಯ ಎಡಪಂಥಿ ಎರಡೇ ಇರೋದಂತ ಹೇಳ್ತಾ ಇದ್ದೀನಲ್ಲ ನಾನು. ಬಲಪಂಥಿ ಎಡಪಂಥಿ ಎರಡೇ ಇರುವಾಗ ನಾವು ಜನರ ಪರವಾಗಿದ್ದೀವಿ, ಎಡಪಂಥೀಯ ಸಾಹಿತ್ಯವನ್ನು ಕೊಡ್ತಾ ಇದ್ದೀವಿ, ಎಡಪಂಥೀಯ ವಿಚಾರಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ಸಾಹಿತ್ಯ ಮತ್ತು ವಿಚಾರಗಳು ಮಾತ್ರ ಅಲ್ಲ, ಅಲ್ಲಿ ಚಳವಳಿಗಳು ಚರ್ಚೆ ಆಗ್ತದೆ. ಚಳವಳಿಗಳು ಎಲ್ಲಿ ಮುಗ್ಗರಿಸಿದಿವೆ? ರೈತ ಚಳವಳಿ ಎಲ್ಲಿ ಹೋಯ್ತು? ದಲಿತ ಚಳವಳಿ ಎಲ್ಲಿ ಹೋಯ್ತು? ಸಮುದಾಯ, ಬಂಡಾಯ, ಕಾರ್ಮಿಕ ಚಳವಳಿ ಯಾಕೆ ಮುಗ್ಗರಿಸ್ತಾ ಇದೆ? ಅವುಗಳನ್ನು ಇಂತಹ ಸಂದರ್ಭದಲ್ಲಿ ನೋಡಿ, ನಮ್ಮ ಕೇಂದ್ರ ಸರ್ಕಾರವೇ ಕಾರ್ಮಿಕ ಕಾಯ್ದೆಗಳನ್ನು ಸಂಪೂರ್ಣ ನಾಶ ಮಾಡ್ತಾ ಇದೆ. ಕಾರ್ಮಿಕರಿಗೆ ಎದ್ದು ನಿಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಎದುರುಗಡೆ ನಮ್ಮ ಇನ್ಸೂರೆನ್ಸ್ ಸೆಕ್ಟರ್ ಅಲ್ಲಿ 49% ಮೊನ್ನೆ ಬಂತು ವಿದೇಶಿ ಬಂಡವಾಳ. ಅದ್ರ ವಿರುದ್ಧ ಮಾತಾಡ್ಲಿಕ್ಕೆ ನೌಕರ ವರ್ಗಕ್ಕೆ ಶಕ್ತಿ ಇಲ್ಲ. ಸೊ ನೀವು 4 ಜನ ಸೇರ್ಕೊಂಡು ಮಾತಾಡಿದ್ರೆ ಸರಿಯಾಗುತ್ತೆ? 4 ಜನ ಅಲ್ಲ, ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ, ತಿಳುವಳಿಕೆ ಕೊಡುವಂತಹ 100 ಜನರು ಬರ್ತಾರೆ ನಾಡಿದ್ದು. ಮುನೀರ್ ಕಾಟಿಪಲ್ಲ ಇರ್ತಾರೆ ಅಂದ್ರೆ ಮುನೀರ್ ಕಾಟಿಪಲ್ಲ ಒಬ್ಬ ಅಲ್ಲ, ಈ ಡಿವೈಎಫ್ಐ ಕಮ್ಯುನಿಸ್ಟ್ ಯುವ ಚಳವಳಿಯ ದೊಡ್ಡ ವಿಭಾಗ ಹಿಂದೆ ಇದೆ. ಇಡೀ ಕಾರ್ಯಕ್ರಮ ಕೇವಲ ವಿಚಾರಗೋಷ್ಠಿಗಳಿಗಷ್ಟೇ ಸೀಮಿತವಾಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಮುನೀರ್ ಕಾಟಿಪಲ್ಲ? ವಿಚಾರಗೋಷ್ಠಿಗಳು, ಭಾಷಣಗಳು, ಚರ್ಚೆಗಳು ಇಷ್ಟಕ್ಕೆ ಸೀಮಿತವಾಗ್ತಾ ಇದೆ. ಹಿಂದಿನ ಕಮ್ಯುನಿಸ್ಟ್ ಇತಿಹಾಸವನ್ನ ಗಮನಿಸಿದ್ರೆ ಆ ಸಮುದಾಯದಲ್ಲಿ ನಡೀತಾ ಇದ್ದಂತ ಕಾರ್ಯಕ್ರಮಗಳು ಈಗ ಎಲ್ಲಿದ್ದಾವೆ? ಅಲ್ಲ, ಕಾಣಿಸ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾಡಿದ್ದು ನಡೆಯುವಂತ ಕಾರ್ಯಕ್ರಮದಲ್ಲಿ ಕೇವಲ ವಿಚಾರಗೋಷ್ಠಿಗಳು ಮಾತ್ರ ಇಲ್ಲ, ಭಾಷಣ ಇದೆ, ಚರ್ಚೆ ಇದೆ. ಸಾಂಸ್ಕೃತಿಕವಾಗಿ ಮಾಡ್ತಾ ಇದ್ದಂತ ಬಂಡಾಯ ಕಾರ್ಯಕ್ರಮಗಳು ಏನಿದಾವೆ ಅದು ಎಲ್ಲಿದೆ? ಇದೆ ಅಲ್ಲ, ನಾಳೆ ನಾಟಕ ಇದೆ, ಹಾಡು ಇದೆ, ನಾಳೆ ನಾಟಕ ಇದೆ, ಹಾಡು ಇದೆ, ಸಮುದಾಯ ತಂಡ ಬರ್ತಾ ಇದೆ, ಇಪ್ಟಾ ತಂಡ ಬರ್ತಾ ಇದೆ. ಸಮುದಾಯದಲ್ಲಿ ಇದ್ದಂತ ಒಳ್ಳೆ ಕಲಾವಿದರು ನಿಮ್ಮನ್ನ ಬಿಟ್ಟು ಹೋದ್ರು. ಜೆನ್ನಿ ಅವರು ಆಳ್ವಾಸ್ನಲ್ಲಿದ್ದಾರೆ. ಜಿಲೇಬಿ ಆಸೆ ಅಂದ್ರೆ ಒಂದು ವರ್ಗ ಎಲ್ಲ ಬಂಡಾಯ ಅದು ಇದು ಅಂತ ಚಳವಳಿ ಕಟ್ಟಿದವರು ರಾಮಕೃಷ್ಣ ಹೆಗ್ಡೆ ಸರ್ಕಾರ ಬಂದಾಗ ಗೂಟದ ಕಾರ್ ಸಿಕ್ತು, ಕಾಂಪ್ರಮೈಸ್ ಮಾಡ್ಕೊಂಡ್ರು. ಒಂದ್ಸಲ ಜೀವನದಲ್ಲಿ ಸೆಟ್ಲ್ ಆದ್ಮೇಲೆ ಮನುಷ್ಯನಿಗೆ ಆಸೆಗಳು ಉಟ್ಕೊಳ್ತದೆ. ಅಂತ ಕಾಂಪ್ರಮೈಸ್ಗಳಿಗೆ ಅವಕಾಶ ಆಗೋದು ಯಾವಾಗ ಅಂತ ಕೇಳಿದ್ರೆ ಪಲ್ಲಕ್ಕಿಯನ್ನು ಏರಿದಾಗ. ಅದಕ್ಕೆ ನೀವು ಪಲ್ಲಕ್ಕಿಯನ್ನು ಏರ್ಬೇಡಿ, ನಿಮ್ಮ ವಿಚಾರಗಳ ಜೊತೆಯಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ತೀರಿ. ಆ ರಾಜಿ ನಿಮಗೆ ಮಾತ್ರ ಅಲ್ಲ, ನಿಮಗೆ ಲಾಭ ಆಗ್ಬೋದು, ಸಮಾಜಕ್ಕೆ ನಷ್ಟ ಆಗ್ತದೆ. ಅದಕ್ಕೆ ಅಂತ ವೇದಿಕೆಗಳಿಗೆ ಹೋಗ್ಬೇಡಿ, ಬನ್ನಿ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ನಾವು ಜನನುಡಿ ಮಾಡ್ತಾ ಇರೋದು. ಸೊ ಈಗ ಜನನುಡಿ ಕಾರ್ಯಕ್ರಮ ಏನಿದೆ, ಮಂಗಳೂರನ್ನೇ ಯಾಕೆ ಪದೇ ಪದೇ ಚೂಸ್ ಮಾಡ್ತಾ ಇದ್ದೀರಿ? ಅಂದ್ರೆ ಮಂಗಳೂರಿಗಷ್ಟೇ ಸೀಮಿತವಾದಂತ ಕಾರ್ಯಕ್ರಮವೋ, ರಾಜ್ಯ ಮಟ್ಟದ ಕಾರ್ಯಕ್ರಮವೋ ಇದು? ಈ ಮಂಗಳೂರು ಅನ್ನುವಂತಹದ್ದು ಎಲ್ಲಾ ಪ್ರತಿಗಾಮಿ ಶಕ್ತಿಗಳ ಪ್ರಯೋಗಶಾಲೆ. ಇಲ್ಲಿ ಹಿಂದೂ ಕೋಮುವಾದ ಇದೆ, ಮುಸ್ಲಿಂ ತೀವ್ರವಾದ ಇದೆ, ಶಿಕ್ಷಣದ ವ್ಯಾಪಾರಿಗಳಿದ್ದಾರೆ, ಆರೋಗ್ಯದ ವ್ಯಾಪಾರಿಗಳಿದ್ದಾರೆ, ಎಲ್ಲಾ ರೀತಿಯ ವ್ಯಾಪಾರಿ ಹಿತಾಸಕ್ತಿಗಳು ಮತ್ತು ಮತೀಯ ಅಜೆಂಡಾಗಳು ಇಲ್ಲಿ ಇದೆ. ಇಲ್ಲಿರುವಂತಹ ಚಾಲೆಂಜ್ ಇಲ್ಲೇ ಆಗಿರುವಂತಹದ್ದು. ಅದರಿಂದಾಗಿ ನಾವು ಇಲ್ಲಿ ಪ್ರತಿಕ್ರಿಯಾತ್ಮಕವಾಗಿ ಮತ್ತು ಕಟ್ಟುವ ಪ್ರಕ್ರಿಯೆಯಿಂದ ಇಲ್ಲಿ ಆರಂಭ ಮಾಡಿದ್ದೀವಿ. ಆದ್ರೆ ರಾಜ್ಯದ ಎಲ್ಲಾ ಕಡೆ ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಾ ಇದೆ. ಕರಾವಳಿ ತಲ್ಲಣ ಅನ್ನುವಂಥದ್ದು ಮಾತ್ರ ಇಲ್ಲಿಗೆ ಸಂಬಂಧಪಟ್ಟ ಗೋಷ್ಠಿ ಬಿಟ್ಟರೆ ಮತ್ತೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಅದರ ಜೊತೆಯಲ್ಲಿ ಈ ವರ್ಷದಿಂದ ಜನನುಡಿಯನ್ನ ರಾಜ್ಯಾದ್ಯಂತ ಸಂಘಟಿಸುವಂತ ಪ್ರಯತ್ನ ಆಗ್ತಾ ಇದೆ. ಎಸ್ ಮುನೀರ್ ಅವರೇ, ಬಹುಶಃ ಇದು ಜನನುಡಿಯ ಕಾರ್ಯಕ್ರಮ ಆಯ್ತು. ನಾನು ಮುಂದಕ್ಕೆ ಕೇಳಬೇಕು ನಿಮ್ಮಲ್ಲಿ, ನಿಮ್ಮ ಸಿದ್ಧಾಂತಗಳು ಏನಿದಾವೆ ಔಟ್ಡೇಟೆಡ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಯಾವತ್ತೂ ಇಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ನೀವಿಲ್ಲ, ಮೊದಲು ಸ್ಟ್ರಾಂಗ್ ಹೋಲ್ಡ್ ಇದ್ದಂತ ವೆಸ್ಟ್ ಬೆಂಗಾಲ್ ಅನ್ನು ಕಳ್ಕೊಂಡ್ರಿ, ಕೇರಳವನ್ನ ಕಳ್ಕೊಂಡ್ರಿ, ಕರ್ನಾಟಕದಲ್ಲಿ ಮೇಲೆ ಏರೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮ್ಮಿಂದ. ಔಟ್ಡೇಟೆಡ್ ಆಗ್ತಾ ಇದೆ, ಯೂತ್ ಅನ್ನ ಬಿಟ್ಟು ಹೋಗ್ತಾ ಇದೆ ಈ ಸಿದ್ಧಾಂತಗಳು. ಇಲ್ಲ, ನಾವು ಜನನುಡಿ ಅಂತ ಕಾರ್ಯಕ್ರಮಗಳು ಮಾಡೋದು ಅದೇ ನಾನು ಅವತ್ತೇ ಹೇಳಿದೆ, ಆವಾಗಲೇ ಹೇಳಿದೆ. ಒಂದು ಕಲ್ಚರಲ್ ಸಾಂಸ್ಕೃತಿಕವಾದಂತಹ ಒಂದು ಇದರ ಮೂಲಕವೇ ಬಲಪಂಥೀಯ ಶಕ್ತಿಗಳು ಮೇಲುಗೈ ಸಾಧಿಸ್ತಾ ಇದೆ. ಆದ್ರಿಂದಾಗಿ ಸಾಂಸ್ಕೃತಿಕವಾಗಿ ಜನರ ಮಧ್ಯೆ ಹೋಗ್ಲಿಕ್ಕೆ ನಾವು ಇಂಥ ಕೆಲಸಗಳನ್ನ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಸಿದ್ಧಾಂತ ಯಾವತ್ತೂ ನಮ್ಮ ವೈಚಾರಿಕ ಬ್ರಾಹ್ಮಣ್ಯ ಇದೆ ಅನ್ನುವಂಥದ್ದು ಯಾವತ್ತೂ ಇಲ್ಲ. ನಾವು ಆ ರೀತಿಯ ಮಡಿವಂತಿಕೆಯನ್ನು ಇಟ್ಕೊಂಡೇ ಇಲ್ಲ. ಆದ್ರೆ ನಾವು ಯಾವತ್ತೂ ಕೂಡ ಆ ರೀತಿಯ ಕಾಂಪ್ರಮೈಸ್ ಮಾಡ್ಕೊಂಡು ಬಿಟ್ರೆ ನಮ್ಮ ಸಿದ್ಧಾಂತವೇ ಹಾಳಾಗ್ತದೆ. ನೋಡಿ, ಇವತ್ತು ಬಲಪಂಥೀಯ ಸಿದ್ಧಾಂತಗಳು ಬಹಳ ಪ್ರಾಮಾಣಿಕತೆಯನ್ನು ಬೋಧಿಸ್ತಾ ಇದ್ರು. ಆದ್ರೆ ನೋಡಿ, ಈಗಲೂ ಎಷ್ಟು ಜನ ಜೈಲಲ್ಲಿದ್ದಾರೆ ಅದರ ನಾಯಕರು, ಎಷ್ಟು ಜನರ ಮೇಲೆ ಭೂ ಹಗರಣದಿದೆ, ಎಷ್ಟು ಜನರ ಮೇಲೆ ಬೇರೆ ಬೇರೆ ರೀತಿಯ ನೈತಿಕವಾದಂತಹ ಆರೋಪ. ಅವರಿಗೆ ಸಡ್ಡು ಹೊಡೆದು ನಿಮಗೆ ಸಂಘಟನೆಗಳನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮ ವಿಚಾರಧಾರೆಗಳು ಔಟ್ಡೇಟೆಡ್ ಅಂತ ಅರ್ಥ ಆಗಲ್ಲ. ಔಟ್ಡೇಟೆಡ್ ಖಂಡಿತ ಅಲ್ಲ. ಸದ್ಯದ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಹಿನ್ನಡೆ ಆಗಿರ್ಬೋದು. ಆದ್ರೆ ಜನರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಇರೋದು ನಮ್ಮಲ್ಲೇ ಹೊರತು ಯಾರಲ್ಲೂ ಅಲ್ಲ. ಮೋದಿ ಅಂತವರೇ ಪ್ರಧಾನಿ ಆದ್ರು, ದೊಡ್ಡ ಭ್ರಮೆ ಇತ್ತು. ಏನಾಯ್ತು 6 ತಿಂಗಳಲ್ಲಿ?
ಎಲ್ಲ ಕಾರ್ಮಿಕರ ಕಾನೂನು ಲೂಸ್ ಆಗ್ತಾ ಇದೆ, ವಿದೇಶದಿಂದ ಬಂಡವಾಳವನ್ನು ಮತ್ತೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ಈ ಒಳಗಡೆ ತರ್ತಾ ಇದ್ದಾರೆ. ಅದರಿಂದಾಗಿ ಇವತ್ತೆಲ್ಲ ನಿಮ್ಮನ್ನೇ ನಿಮಗೆ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ನೀವು ನೆರೆಮನೆಯ ವಿಚಾರ ಮಾತಾಡ್ತೀರಿ, ನಿಮಗೆ ಗಟ್ಟಿ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನೆರೆಮನೆಯ ಪ್ರಶ್ನೆ ಅಲ್ಲ ಇದು, ನೆರೆಮನೆಯ ಪ್ರಶ್ನೆ ಅಲ್ಲ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ಸಿಪಿಎಂ ಒಂದು ಕಡೆ, ಸಿಪಿಐ ಒಂದು ಕಡೆ, ಈ ರೀತಿ ಇದೆ ನಿಮ್ಮ ಪರಿಸ್ಥಿತಿ. ಸಿದ್ಧಾಂತಗಳಲ್ಲಿ ಇರುವಂತಹ ಭೇದ ಭಾವಗಳನ್ನ ನಾವು ಭಿನ್ನಮತ ಅಂತ ಹೇಳಲಿಕ್ಕಾಗಲ್ಲ, ಗುಂಪುಗಾರಿಕೆ ಅಂತ ಹೇಳಕ್ಕಾಗಲ್ಲ. ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದು ಕಮ್ಯುನಿಸ್ಟ್ ಪಕ್ಷಗಳು ಬೇರೆ ಬೇರೆ ಡಿವೈಡ್ ಆಗಿದ್ರು ಕೂಡ ಈಗ ಅವೆಲ್ಲವೂ ಕೂಡ ಲೆಫ್ಟ್ ಫ್ರಂಟ್ ಅನ್ನ ಸ್ಥಾಪನೆ ಮಾಡಿಕೊಂಡು ಇವತ್ತು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. 4 ಇದ್ದಂತ ಎಡಪಕ್ಷಗಳ ಒಕ್ಕೂಟ ಇವತ್ತು 16 ಪಕ್ಷಗಳು ಸೇರಿವೆ. ಅಂದ್ರೆ ಇದು ಪೇಲವ ವಿಚಾರಧಾರೆಯೋ ಹಾಗಾದ್ರೆ ಕಮ್ಯುನಿಸ್ಟ್ ವಿಚಾರಧಾರೆ? ನೀವು ಯಾಕೆ ರೀಚ್ ಆಗೋದಿಲ್ಲ? ನೀವು ರೀಚ್ ಆಗ್ಲಿ, ಬಲಪಂಥೀಯ ಸಿದ್ಧಾಂತಗಳು ರೀಚ್ ಆಗ್ತದೆ, ಮೂಲಭೂತವಾದಿ ಸಿದ್ಧಾಂತಗಳು ರೀಚ್ ಆಗತ್ತೆ, ನಿಮ್ಮದು ಯಾಕೆ ಆಗೋದಿಲ್ಲ? ನಾನೊಂದು ಪ್ರಶ್ನೆ ಹೇಳ್ತೀನಿ ನಿಮ್ಗೆ. ಬಹಳ ಪೇಲವ ಇದ್ದೀರಿ. ಇಲ್ಲಿ ಹೇಳೋದು ಕೇಳಿ. SEZ ನ MRPL ನ ಸಮಸ್ಯೆ ಇದೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಆಗ್ತಾ ಇರೋದು ವ್ಯಾಪಾರೀಕರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಶಿಕ್ಷಣದ ವ್ಯಾಪಾರೀಕರಣದ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ. ಆದ್ರೆ ಜನ ನಮ್ಮ ಹಿಂದೆ ಬರಲ್ಲ. ಅದೇ ನಿನ್ನೆ ರಾತ್ರಿನೋ ಮೊನ್ನೆ ರಾತ್ರಿನೋ ಯಾರಿಗೋ ಒಬ್ಬ ಧರ್ಮದವರಿಗೆ ಚೂರಿ ಹಾಕಿದ ತಕ್ಷಣ ಸಾವಿರಾರು ಮಾಡೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ವಲ್ಲ ಅಂತ ಪ್ರಯತ್ನ ಮಾಡ್ತಾರೆ. ಮುನೀರ್ ಅವರು ಬಹಳ ಸಮಯದಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ ಸಂಘಟನೆ, ರೀಚ್ ಆಗೋದಕ್ಕಾಗೋದಿಲ್ಲ ನಿಮಗೆ. ರಕ್ಷತ್, ನಾನೊಂದು ಮಾತು ಹೇಳ್ತೀನಿ. ನನ್ನ ಜೀವನದ ಏಕೈಕ ಉದ್ದೇಶ ನಾನು ಶಾಸಕನಾಗೋದು, MLA ಆಗೋದು, ಮಂತ್ರಿ ಆಗೋದಲ್ಲ. ಆ ರೀತಿ ಇದ್ರೆ ನಾನು ಕೂಡ ಇಂಥ ಒಂದು ಪಕ್ಷಕ್ಕೆ ಸೇರ್ತಾ ಇದ್ದೆ, ಅಥವಾ ನಮ್ಮ ಪಕ್ಷವು ಕೂಡ ಆ ರೀತಿಯ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇತ್ತು. ನಾವು ಯಾವತ್ತೂ ಕೂಡ ನಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿದ್ದೀವಿ. ಜನರ ಜೀವನದಲ್ಲಿ ನಗು ಬರೋದು ನಮ್ಮ ಸಿದ್ಧಾಂತ ಮೇಲ್ಗೈ ಸಾಧಿಸಿದಾಗ ಮಾತ್ರ ಅನ್ನುವಂಥದ್ದು ನಮ್ಮ ನಂಬಿಕೆ. ಅದಕ್ಕಾಗಿ ನಾವು ನಮ್ಮ ಜೀವನದ ಬಹುಭಾಗ ನಿಮ್ಮ ವಿಚಾರಧಾರೆಗಳನ್ನ ಪ್ರಭಾವಿಯಾಗಿ ನಿಮಗೆ ಮಂಡಿಸೋದಕ್ಕೆ ಆಗ್ತಾ ಇಲ್ಲ. ಆ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ನಾವು ಇವತ್ತೇ ಗೆಲ್ಬೇಕು ಅನ್ನುವಂಥ ಭ್ರಮೆ ನಮ್ಗೆ ಇಲ್ಲ. ಒಂದು ಮಾತು ಹೇಳ್ತೀನಿ, ಇವತ್ತು ಈ ಜಗತ್ತು ಭೂಮಿ ಇಷ್ಟೊಂದು ಬೆಳಿಲಿಕ್ಕೆ ಲಕ್ಷಾಂತರ ವರ್ಷಗಳನ್ನ ತಗೊಂಡಿದೆ. ನನ್ನ ಜೀವನದಲ್ಲಿ ನನಗೆ 40 ವರ್ಷ ಬಿಜೆಪಿ ಅವರು ನೋಡಿದ್ರೆ ಮೋದಿ ಅಂತ ಹೇಳಿ ಮೋದಿಯನ್ನ ಬ್ರ್ಯಾಂಡ್ ಮಾಡಿದ್ರು. ನಿಮ್ಮಲ್ಲೇನು ನಾಯಕರಿಗೆ ಕಡಿಮೆ ಇಲ್ಲ, ಮಾಣಿಕ್ ಸರ್ಕಾರ ಅಂತ ಹೇಳಿ ತೋರಿಸಬಹುದು, ನೀವು ಅದನ್ನೇ ಮಾಡೋದಿಲ್ಲ. ನೀವು ವ್ಯಕ್ತಿ, ನಾವು ಅವರ ಮಾದರಿಗಳನ್ನ ನಾವು ಯಾವತ್ತೂ ಅನುಸರಿಸಲ್ಲ. ವ್ಯಕ್ತಿ ಆಧಾರಿತ ಮೂವ್ಮೆಂಟ್ ಅಲ್ಲ ನಮ್ದು. ಪ್ರವಾದ ವಿರುದ್ಧ ಈಜೋದಕ್ಕೆ ಸಾಧ್ಯ ಇದೆಯಾ? ಯಾವತ್ತಾದ್ರೂ ಒಂದಿನ ನಾವು ಗೆದ್ದೇ ಗೆಲ್ತೀವಿ. ಜನರಿಗೆ ಬೇರೆ ದಾರಿಯಲ್ಲಿದೆ, ಮಾಡೆಲ್ ಇದೆ ನಮ್ಮಲ್ಲಿ. ಮಾಡೆಲ್ ಇದೆ. ರಷ್ಯಾದಲ್ಲಿ ಬದಲಾವಣೆಗಳು ಬಂದದ್ದು, ಚೈನಾದಲ್ಲಿ ಬದಲಾವಣೆಗಳು ಬಂದದ್ದು, ಕ್ಯೂಬಾದಲ್ಲಿ ಬದಲಾವಣೆ ಬಂದದ್ದು, ಕೊರಿಯಾದಲ್ಲಿ ಬದಲಾವಣೆ ಬಂದದ್ದು. ಜನ ಕೊನೆಗೆ ಬೇಸತ್ತು ಒಂದು ಕಡೆ ಬಂದೇ ಬರ್ತಾರೆ. ಈಗಿನ ಸಂದರ್ಭದಲ್ಲಿ ಜಾಗತಿಕ ನಿಮ್ಮ ಬಗ್ಗೆ ಜನರಲ್ಲಿ ಒಂದು ಆರೋಪ ಇದೆ, ಜನರಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಗಳ ಬಗ್ಗೆ ಅಥವಾ ಮುನೀರ್ ಅವರು ಮಾಡ್ತಾ ಇರುವಂತಹ ಹೋರಾಟಗಳ ಬಗ್ಗೆ ಏನೇ ಇದ್ರೂ ಕೂಡ ಅವರಿಗೆ ಅಪಸ್ವರವೇ ಬಂಡವಾಳ. ಅಪಸ್ವರ, ಯಾವುದೇ ವಿಚಾರದಲ್ಲಿ ಅಪಸ್ವರ ತೆಗಿತಾರೆ, ಅದೇ ಬಂಡವಾಳ ಮಾಡಿಕೊಂಡು ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂತದ್ದು ಇಷ್ಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಸಂಘಟನೆಗಳಿಲ್ಲ ಅವರಲ್ಲಿ. ಸಂಘಟನೆಗಳಿಲ್ಲ ಅನ್ನುವಂಥ ತಪ್ಪು. ಸೌಜನ್ಯ ಹೋರಾಟದಲ್ಲಿ ನಮ್ಮ ಹಿಂದೆ ಸಾವಿರಾರು ಜನ ಬಂದರು. ಇಂಥ 16 ಹೋರಾಟಗಳನ್ನು ನಾವು ಕಟ್ಟಿದ್ದೀವಿ. ಬಿಡಿ ಕಾರ್ಮಿಕರು ಯಾರು ಬದುಕು ಕೊಟ್ಟದ್ದು? ಇವತ್ತು ಅಧಿಕಾರದಲ್ಲಿರುವಂತಹ 7 MLAಗಳನ್ನು ಹೊಂದಿರುವಂಥ ಕಾಂಗ್ರೆಸ್ ಅಥವಾ MP ಅನ್ನು ಹೊಂದಿರುವಂಥ BJP, ಜಿಲ್ಲಾ ಪಂಚಾಯತ್ BJP ಬಿಡಿ ಕಾರ್ಮಿಕರಿಗೆ ಬದುಕು ಕೊಟ್ಟಿಲ್ಲ. ಅವರಿಗೆ ಇವತ್ತೆಲ್ಲ ಸವಲತ್ತು ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಮ್ಯುನಿಸ್ಟರು ಹರಿಸಿರುವಂಥ ಬೆವರು. ನಮಗೆ ಇವತ್ತು ಚುನಾವಣೆಯಲ್ಲಿ ಮತ ಬರೋದು ಯಾವ ಕಾರಣಕ್ಕೆ? ಜಾತಿ, ಧರ್ಮ, ದುಡ್ಡು. ಅದನ್ನು ನೋಡಿ ಜನ ಮತ ಕೊಡ್ತಾ ಇರ್ಬೋದು. ಆದ್ರೆ ನಾವು ಆ ಕಾರಣಕ್ಕಾಗಿ ಜನರು ಅಪಸ್ವರವನ್ನು ಬಂಡವಾಳ ಮಾಡಿ ಯಾವ್ದು ಅಪಸ್ವರ? ವಿಚಾರದಲ್ಲಿ ಯಾವುದೇ ಒಂದು ಯೋಜನೆ ಜಾರಿ ಆದ ಕೂಡಲೇ ನೀವು ಅದರ ವಿರುದ್ಧ ಮಾತಾಡ್ತೀರಿ. ಸರಿ, ನಾನೇ ಕೇಳ್ತೀನಿ ನಿಮ್ಮ ಹತ್ರ. ಶಿಕ್ಷಣದ ವ್ಯಾಪಾರೀಕರಣ ಮಾಡೋದು ತಪ್ಪು ಅಂತ ಹೇಳೋದು ಅಪಸ್ವರಣ? ಆರೋಗ್ಯವನ್ನು ಈ ರೀತಿ ಕುಲ್ಲಂಕುಲ್ಲ ಮಾರಾಟ ಮಾಡ್ತಾರಲ್ಲ, ಬಡವರಿಗೆ ಚಿಕಿತ್ಸೆ ಇಲ್ಲದೆ ಇದೆಯಲ್ಲ, ಅದು ಅಪಸ್ವರಣ? ವೆನ್ಲಾಕಿನಂತ ಸರ್ಕಾರಿ ಆಸ್ಪತ್ರೆಗಳನ್ನ ಕಡೆಗಣೆ ಮಾಡಿ ಸ್ಮಶಾನದ ರೀತಿ ಮಾಡಿಟ್ಟಿದಾರಲ್ಲ, ಅದರ ವಿರುದ್ಧ ಯುಟಿಕಾದರ ವಿರುದ್ಧ ಮಾತಾಡೋದು ಅಪಸ್ವರಣ? ಯಾವ್ದು ಅಪಸ್ವರ? ಕಾರ್ಮಿಕ ಕಾಯ್ದೆಗಳನ್ನ ಸರಿ ಅಂತೀರಿ, ಮತ್ತೆ ಯಾಕೆ ರೀಚ್ ಆಗೋದಿಲ್ಲ? ರೀಚ್ ಆಗ್ತಾ ಇರೋದು ಇವತ್ತು ಬಲಪಂಥೀಯ ಶಕ್ತಿಗಳು ಅವರಲ್ಲಿರುವಂತಹ ಸಾಮರ್ಥ್ಯವನ್ನು ಬಳಸಿಕೊಂಡು ಜನರ ಭಾವನೆಯನ್ನ ಕೆರಳಿಸಿ ಜನರನ್ನ ದಿಕ್ಕು ತಪ್ಪಿಸಿ, ಅಂದ್ರೆ ಜಾತ್ಯತೀತ ಮನಸ್ಸುಗಳೇ ಇಲ್ಲ ಅಂತ ಹೇಳುವಂತದ್ದು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು, ಕರ್ನಾಟಕ. ಸಾಮಾನ್ಯ ಜನರಿಗೆ ಜಾತ್ಯತೀತನು ಇನ್ನೊಂದು ಗೊತ್ತಿಲ್ಲ. ಅವರಿಗೆ ಅವರ ಬದುಕು ಮುಖ್ಯ. ಅವರನ್ನ ಬೆದರಿಸಿ ಎದುರಿಸಿ ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇದೆ. ಯಾರೆಲ್ಲ ಇದಾರೋ ಹಿಂದೆಲ್ಲ ನೋಡಿ, ನೀವು ಪಟ್ಟಿ ತೆಗೆದು ನೋಡಿ. ಮತೀಯ ರಾಜಕಾರಣ ಮಾಡಿದವರು ನನ್ನ ರೀತಿಯಲ್ಲಿ ಇದ್ದವರಿದ್ದು ಕೋಟ್ಯಾಧೀಶರಾಗಿದ್ದಾರೆ. ಮೊನ್ನೆ ತೇಜಸ್ವಿನಿ ಹೋಮ್ ಸ್ಟೇ ದಾಳಿಯ ಸಂದರ್ಭದಲ್ಲಿ ಏನು ಹಿಂದೂ ಜಾಗರಣ ವೇದಿಕೆ ವಿರುದ್ಧ ಮಾತಾಡಿದ್ರು 2 ವರ್ಷ ಹಿಂದೆ, ಮೊನ್ನೆ ಅದೇ ಸುಭಾಷ್ ಪಟೇಲ್ ಜೊತೆಯಲ್ಲಿ ನಿಂತು ಹಿಂದೂ ಜಾಗರಣ ವೇದಿಕೆಯನ್ನು ಸಮರ್ಥಿಸಿ ಮುಸಲ್ಮಾನರನ್ನ ಬೈತಾ ಇದ್ರು. ಅಂದ್ರೆ ತೇಜಸ್ವಿನಿ ಅವರು ಈ ಹಿಂದೆ ನಿಮ್ಮ ಜೊತೆಗಿರುವಾಗ 4 ಜನ ಕ್ಲಾಪ್ ಆಗ್ತಾ ಇದ್ರು, ಈಗ 4000 ಜನ ಕ್ಲಾಪ್ ಹೊಡಿತಾರೆ. ಯಾವ್ದು ಬೇಕು? ಹಂಗಾದ್ರೂ ನಾನು ಮುಸ್ಲಿಂ ಮೂಲಭೂತವಾದಿಗಳ ಸಭೆಗೆ ಹೋಗ್ಲಾ? ಸಾವಿರಾರು ಜನ ಮುನೀರ್ ಕಾಟಿಪಾಲನ್ಗೆ ಜೈ ಆಗ್ತಾರೆ ಅಂತ? ಯಾವತ್ತೂ ಕೂಡ ನಾನು ಆ ರೀತಿ ಆಸೆಗಳಿಗೆ ಆಮಿಷಗಳಿಗೆ ಬಲಿ ಬಿದ್ದು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾಳೆ ನಾನು MLA ಆಗ್ಬಹುದು, ನನಗೆ ಅದು ಮುಖ್ಯ ಅಲ್ಲ. ನಾನು ಬದುಕಿರುವ ಅವಧಿಯಲ್ಲಿ ನನ್ನ ಜನರಿಗಾಗಿ ಎಷ್ಟು ಬದ್ಧನಾಗಿದ್ದೀನಿ ಸಿದ್ಧಾಂತ, ಅದು ಮುಖ್ಯ. ಮುಸ್ಲಿಂ ಸಂಘಟನೆ ಜೊತೆ ಸೇರ್ಕೊಂಡು ಮುಸ್ಲಿಂ ನಾಯಕ ಆಗ್ಬಹುದು. ಸಾವಿರಾರು ಜನ ಚಪ್ಪಾಳೆ ಆಡಿ ಇವತ್ತು ಫೇಸ್ಬುಕ್ ಅಲ್ಲಿ ನನಗೆ ಬೈತಾ ಇದ್ದಾರೆ, ಬೈಲಿ.
ಆದ್ರೆ ಸತ್ಯವನ್ನು ಹೇಳೋದನ್ನು ನಾನು, ನನ್ನ ಪಕ್ಷ, ನನ್ನ ಚಳವಳಿ ಯಾವತ್ತೂ ಬಿಡಲ್ಲ. ಎಸ್, ಮುನೀರ್ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಮುನೀರ್ ಅವರಲ್ಲಿ ಪರ್ಸನಲಿ ಇನ್ನಷ್ಟು ವಿಚಾರಗಳಿದೆ ಕೇಳೋದಕ್ಕೆ, ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.